ಮಂಗಳೂರಿನ ಒಳಚಿಲ್ನಲ್ಲಿರುವ ಶ್ರೀನಿವಾಸ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ತಾಂತ್ರಿಕ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆ ಎನ್ವಿಷನ್ 2020ರ ಸಮಾರೋಪ ಸಮಾರಂಭ ನಡೆಯಿತು. ಸಮಾರೋಪದಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ಮಂಗಳೂರಿನ ಹೊರವಲಯದ ಒಳಚಿಲ್ನಲ್ಲಿರುವ ಶ್ರೀನಿವಾಸ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ 2 ದಿನಗಳ ಕಾಲ ನಡೆದ ರಾಷ್ಟ್ರೀಯ ಮಟ್ಟದ ತಾಂತ್ರಿಕ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆ ಸಮಾರೋಪ ಕಂಡಿತು. ಸಮಾರೋಪಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಆರ್ಜೆ ತ್ರಿಶೂಲ್ ರವರು ವಿದ್ಯಾರ್ಥಿಗಳನ್ನ ಇನ್ನಷ್ಟು ಹೊರತುಂಬಿಸಿದ್ರು. ಇಂಜಿನಿಯರಿಂಗ್ ಕಾಲೇಜಿಗೆ ಬಂದಾಗೆಲ್ಲ ನನಗೆ ನೆನಪಾಗೋದು, ಐ ಥಿಂಕ್ ಈ ಕರ್ನಾಟಕದಲ್ಲಿ, ನನಗೆ ಇಂಡಿಯಾದಲ್ಲಿ ಗೊತ್ತಿಲ್ಲ, ಮೋಸ್ಟ್ ಇಂಡಿಯಾದಲ್ಲಿ ಕೂಡ ಇರ್ಬೋದು ಅಥವಾ ವರ್ಲ್ಡ್ ಅಲ್ಲಿ ಕೂಡ ಇರ್ಬೋದು. ಐ ಥಿಂಕ್ ಇಂಜಿನಿಯರ್ಸ್ ನಷ್ಟು ಟ್ಯಾಲೆಂಟೆಡ್ ಬೇರೆ ಯಾರು ಕೂಡ ಇಲ್ಲ ಅಂತ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ನೋಡಿ, ಇವಾಗ ನೀವು ನನ್ನದು ತುಂಬಾ ಚೆನ್ನಾಗಿ ಕೇಳ್ತಾ ಇರ್ತಾರೆ, ಸರ್ ಆರ್ಜ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಆರ್ಜ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ. ಸೊ ಆರ್ಜ್ ಆಗ್ಬೇಕು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಕೋರ್ಸ್ ಅಂತ ಏನೂ ಇಲ್ಲ. ಪ್ಯಾಷನ್ ಇದ್ರೆ ಎಲ್ರಿಗೂ ಕೂಡ ಆರ್ಜ್ ಆಗ್ಬೋದು, ಅಂಡ್ ಮಾತಲ್ಲಿ ಒಂದು ಸ್ವಲ್ಪ ಹಿಡಿದಿಟ್ಕೊಳ್ಳುವಂತ ಒಂದು ಸಾಮರ್ಥ್ಯ ಇದ್ರೆ ಎಲ್ರಿಗೂ ಕೂಡ ಆರ್ಜ್ ಆಗ್ಬೋದು. ಆದ್ರೆ ಈ ಸಿನಿಮಾ ಫೀಲ್ಡ್ಗೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಸರ್ ಅಂತ ಕೇಳ್ತಾರೆ. ಸೊ ನಾನು ಹೇಳ್ತೀನಿ ಕೆಲವರಿಗೆ ಸಿನಿಮಾ ಕೋರ್ಸ್ ಎಲ್ಲ ಬರುತ್ತೆ ಅಂತ ಮುಂಚೆ ಹೇಳ್ತಿದ್ದೆ, ಬಟ್ ಇವಾಗ ಹೇಳ್ತೀನಿ, ನೀನ್ ಏನ್ ಓದ್ತಾ ಇದೆಯಾ ಅಂತ. ಒಂದ್ ಸ್ವಲ್ಪ ಜನ ಹೇಳ್ತಾರೆ, ಸರ್ ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಮುಂದೊಂದಿನ ಹೋಗ್ತೀನಿ ಸಿನಿಮಾ ಫೀಲ್ಡ್ಗೆ ಅಂತ. ಯಾಕಂತ ಹೇಳಿದ್ರೆ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ತಗೊಂಡ್ರೆ ಲೀಡಿಂಗ್ ಅಲ್ಲಿ ಇರುವಂತದ್ದು, ಫಾರ್ ಎಕ್ಸಾಂಪಲ್ ನಾನು ಜಾಸ್ತಿ ಜನ ಎಕ್ಸಾಂಪಲ್ ಕೊಡಲ್ಲ, ಒಬ್ರದ್ದು ಕೊಡ್ತೀನಿ, ರಕ್ಷಿತ್ ಶೆಟ್ಟಿ. ಹಿ ವಾಸ್ ಅನ್ ಇಂಜಿನಿಯರ್, ನಿಜ ತಾನೆ. ಅನಂತರ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಶ್ರೀನಿವಾಸ್ ಮಯ್ಯ ಡಿ ಅವರು ಮಾತನಾಡಿ, ಈ ಸ್ಪರ್ಧೆಯಲ್ಲಿ ಬಹುಮಾನ ಗೆಲ್ಲುವುದು ಮುಖ್ಯವಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಮುಖ್ಯ. ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಮತ್ತು ಪ್ರಾಚಾರ್ಯರಿಗೆ ಅಭಿನಂದನೆಗಳು ಅಂತ ಹೇಳಿದ್ರು. Just winning the prize is not going to be a success only. What you gained from this type of competitions, participating with each participations you learn something. That is a gain. That is called as a success. You got something from this type of programs. So this year we found more participants from the other. ಟೆಕ್ನಿಕಲ್ ಇವೆಂಟ್ಸ್ನಲ್ಲಿ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಕೆಂಚಾರಿನ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರನ್ನರ್ ಅಪ್. ಕಲ್ಚರಲ್ ಇವೆಂಟ್ನಲ್ಲಿ ಕೆಂಚಾರಿನ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಾಂಪಿಯನ್ ಆದರೆ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ರನ್ನರ್ ಅಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿತ್ತು. ಇನ್ನು ಕಬಡ್ಡಿ ಟೂರ್ನಮೆಂಟ್ನಲ್ಲಿ ಮಂಗಳೂರಿನ ವಿಕಾಸ್ ಪದವಿ ಕಾಲೇಜು ವಿನ್ನರ್ ಆಗಿ ಪ್ರಶಸ್ತಿ ಪಡೆದುಕೊಂಡರೆ ಮಂಗಳೂರಿನ ಎಸ್ಡಿಎಂ ಕಾಲೇಜು ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಂಡಿತು. ಈ ಸಂದರ್ಭ ಸಮಾರೋಪದಲ್ಲಿ ಕಾರ್ಯಕ್ರಮದ ಸಂಚಾಲಕರಾದ ಪ್ರೊಫೆಸರ್ ದೀಪಕ್ ರಾಜ್, ವೈಮಾನಿಕ ವಿಭಾಗದ ಡೆಲ್ರಿನ್ ಜೀನ್ ಡಿಮೆಲ್ಲೋ, ರೊನ್ಸಿಲ್ ಪ್ರಜ್ವಿಲ್ ಡಿಸೋಜಾ, ಶ್ರೇಯಸ್ ಸಿ ಕುಲಾಲ್ ಉಪಸ್ಥಿತರಿದ್ದರು. ಶರತ್ ಸಾಲಿಯಾನ್, ವಿ4 ನ್ಯೂಸ್ 24/7 ಮಂಗಳೂರು.